ಈ ಒಂದು ಸೀಸನ್ 4ನೆಯ ಕಾರ್ಯಕ್ರಮದ ಕೊನೆಯ ಅತಿ ಅಮೂಲ್ಯವಾದಂತಹ ಕ್ಷಣದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಹುಮಾನವನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಸಂಜೆ ನಡೆಯಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಲವಾರು ಮುಖ್ಯ ಅತಿಥಿಗಳು ನಮ್ಮ ಜೊತೆ ಸೇರಿದ್ದಾರೆ. ಇವರೆಲ್ಲರನ್ನ ಈ ಒಂದು ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಜೊತೆ ಪುರುಷೋತ್ತಮ ಗಟ್ಟಿ, ಇವರು ಸೋಮೇಶ್ವರ ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮವರಾದಂಥ ನಮ್ಮ ಇಲ್ಲಿಯ ಒಂದು ಹಿರಿಯ ಆಟಗಾರರಾಗಿರುವಂಥ ಈಶ್ವರ್ ಸರ್ ಅವರಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದಂಥ ರೊಟೇರಿಯನ್ PD ಶೆಟ್ಟಿ, ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಪ್ರಸ್ತುತ LICಯ ಒಂದು ಆಫೀಸನ್ನ ಇವರು ನಡೆಸ್ತಾ ಬರ್ತಾ ಇದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಅಮಿತಾ ಅಶ್ವಿನಿ ಉಳ್ಳಾಲ್, ಸಮಾಜ ಸೇವಕಿ. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಹಿರಿಯ ಆಟಗಾರರು, ಕ್ರೀಡಾ ಪೋಷಕರು ಆಗಿರುವಂತ ರಾಮದಾಸ್ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮತ್ತೋರ್ವ ಕ್ರೀಡಾ ಪೋಷಕರಾದಂಥ ಪ್ರಶಾಂತ್ ಸರ್, ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಆಟಗಾರರೆಲ್ಲರ ಪರವಾಗಿ ಪ್ರಶಾಂತ್ ಸರ್, ಹಾಗೆ ನಮ್ಮ ಜೊತೆ ಮತ್ತೋರ್ವ ಅತಿಥಿಯಾಗಿರುವಂತ ವಿಕ್ರಾಂತ್ ಇವರು ನಮ್ಮ ಜೊತೆ ಇದ್ದಾರೆ. ನಮ್ಮವರೇ ಆದಂತ ವಿಕ್ರಾಂತ್ ಇವರು ಕೂಡ ನಮ್ಮ ಆಟಗಾರರು ಹೌದು. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕೋರ್ಟಿನ ಮಾಲಕರಾದಂಥ ಮೋಹನ್ ದಾಸ್ ರೈ ಸರ್ ಇದ್ದಾರೆ, ದೈಹಿಕ ಶಿಕ್ಷಕರು. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿರುವಂತ ಪುರುಷೋತ್ತಮ ಗಟ್ಟಿ, ಇವರು ಸೋಮೇಶ್ವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಮೋಹನ್ ದಾಸ್ ಸರ್ ಇವರು ಶಾಲು ಹೊದಿಸಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮತ್ತೋರ್ವ ನಮ್ಮವರೇ ಆದಂತ ಅತಿಥಿಯಾದಂತ PD ಶೆಟ್ಟಿ, ಇವರನ್ನ ಕೂಡ ಮೋಹನ್ ದಾಸ್ ರೈ ಇವರು ಶಾಲು ಹೊದಿಸಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ ಅಮಿತಾ ಅಶ್ವಿನಿ ಉಳ್ಳಾಲ್. ಇವರನ್ನ ಚಂದ್ರಿಕಾ ರೈ ಇವರು ಬಂದು ಶಾಲು ಹೊದಿಸಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮಿಕ್ಕಿದ ಎಲ್ಲ ಅತಿಥಿಗಳು ನಮ್ಮವರೇ, ನಮ್ಮ ತಂಡದವರೇ. ಇವರನ್ನ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಸಂಜೆಯ ಒಳಗೆ ನಡೆಯಿತು. ಪ್ರತಿ ವರ್ಷ ಸ್ವಲ್ಪ ತಡವಾಗಿ ನಾವು ಮುಗಿಸುವಂಥದ್ದು, ಆದರೆ ಇವತ್ತು ಆದಷ್ಟು ಬೇಗ ನಾವು ಬೆಳಿಗ್ಗೆ ಸಾಧಾರಣ 7 ಗಂಟೆಯಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಸ್ಟರ್ ತಿರಂಗ ಬ್ಯಾಡ್ಮಿಂಟನ್ ಕಪ್ 2026ರ ಸೀಸನ್ 4ನೆಯ ಈ ಒಂದು ಪಂದ್ಯಾಟವನ್ನ ನಾವು ಇಲ್ಲಿಗೆ ಪಂದ್ಯಾಟವನ್ನ ಮುಗಿಸಿದ್ದೇವೆ. ಆದರೆ ಅದರ ಬಹುಮಾನ ವಿತರಣೆ ಕಾರ್ಯಕ್ರಮ ಇನ್ನು ನಿಮ್ಮ ಈ ಒಂದು ದಿವ್ಯ ಹಸ್ತದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಆಟಗಾರರು ಆಡಿ ಸುಸ್ತಾಗಿರ್ತೀರಿ. ಒಮ್ಮೆ ತಾವೆಲ್ಲರೂ ಚೇರಪ್ ಆಗ್ಬೇಕು. ನಾನು ತಮ್ಮ ತಂಡದ ಹೆಸರನ್ನ ಕೂಗಬೇಕಿದ್ರೆ ಜೋರಾಗಿ ಚಪ್ಪಾಳೆಯ ಮುಖಾಂತರ ತಮ್ಮ ಇರುವಿಕೆಯನ್ನ ತೋರಿಸ್ಕೊಳ್ಬೇಕು. ಮೊದಲಿಗೆ ಈ ಕಡೆಯಿಂದ ITS ಸ್ಮ್ಯಾಶರ್ಸ್, ಜೋರಾದ ಚಪ್ಪಾಳೆ. ಹಾಗೆ ಆ ಕಡೆ ಮಾಸ್ಟರ್ ಬ್ಲಾಸ್ಟರ್ಸ್, ಹಾಗೆ 3ನೇ ಲೈನಲ್ಲಿ ಅರ್ಲಿ ಬರ್ಡ್ಸ್, ಟೀಮ್ ಅರ್ಲಿ ಬರ್ಡ್ಸ್, ಹಾಗೆ ಅಲ್ಲಿ ಕೊನೆಯ ಲೈನಲ್ಲಿ ಟೀಮ್ ಟೈಟನ್ ವಾರಿಯರ್ಸ್. ಇವರ ಸಿಳ್ಳೆ ವಿಶಿಲ್ ನೋಡ್ಬೇಕಿದ್ರೆ ಗೊತ್ತಾಗ್ಬೋದು ಏನು ಅಂತ. ಅದರ ಅರ್ಥ ಅವರೇನೋ ಸಾಧಿಸಿದ್ದಾರೆ ಇವತ್ತು. ಹಾಗಾಗಿ ಅವರ ಶಬ್ದ ಸ್ವಲ್ಪ ಜೋರಿದೆ. ಎಲ್ಲರೂ ಒಮ್ಮೆ, ಎಲ್ಲ ಆಟಗಾರರು ಒಮ್ಮೆ ಒಮ್ಮತ್ತಲ್ಲಿ ಚಪ್ಪಾಳೆಯನ್ನ ಕೊಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿರುವಂತ ಪುರುಷೋತ್ತಮ ಗಟ್ಟಿ ಇವರು ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಪರವಾಗಿ ಒಂದೆರಡು ಸಂದೇಶದ ಮಾತನ್ನ ತಾವು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬ್ಯಾಡ್ಮಿಂಟನ್ ಕಪ್ಪು ಇದರ ಆಟಗಾರರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಗಣ್ಯಾತಿ ಗಣ್ಯರೇ, ಎಲ್ಲ ಹಿರಿಯರೇ, ಮಹಿಳೆಯರೇ ಮತ್ತು ಮಕ್ಕಳೇ,
ಈ ಆಟದಲ್ಲಿ ನಮಗೆ ಬ್ಯಾಡ್ಮಿಂಟನ್ ಬಗ್ಗೆ ಅದು ಗೊತ್ತಿಲ್ಲ. ಆದರೂ ನಿಮಗೆ ಒಂದು ಈ ಕಾರ್ಯಕ್ರಮ ನನ್ನನ್ನು ಕರೆದದಕ್ಕೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಇನ್ನು ಮುಂದಕ್ಕೂ ಬ್ಯಾಡ್ಮಿಂಟನಲ್ಲಿ ನಿಮ್ಮ ಇಲ್ಲಿ ಉತ್ತಮ ಆಟಗಾರರಾಗಿ ಕನಿ ತೋಟದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇಕಂತ ನನ್ನೊಂದು ಆಶೆ ಮಾಸ್ಟರ್. ಕನಿ ತೋಟದ ಪುದರ್ ಅಂತಾರಾಷ್ಟ್ರೀಯ ಮಟ್ಟದ ಬರೋಡು ಬ್ಯಾಡ್ಮಿಂಟನ್ ಅಂತ ಹೇಳುತ್ತಾ ನಿಮಗೆ ಶುಭಾಶಯ ಹಾರೈಸ್ತಾ ನನ್ನ ಎರಡು ನುಡಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು. ಚುಟುಕಾಗಿ ತಮ್ಮ ಸಂದೇಶವನ್ನ ನಮ್ಗೆಲ್ಲರಿಗೂ ತಿಳಿಸಿದ್ದಾರೆ. ಧನ್ಯವಾದಗಳು ಪುರುಷೋತ್ತಮ್ ಗಟ್ಟಿಯವರಿಗೆ. ಸೋಮೇಶ್ವರ ಹಾಗೂ ಕೋಟೆಕಾರು ಭಾಗದ ಪೌರ ಕಾರ್ಮಿಕರಿಗೆ ಸುಮಾರು 5 ಜನ ಪೌರ ಕಾರ್ಮಿಕರಿಗೆ ನಾವು ನಿನ್ನೆ ನಮ್ಮ ಒಂದು ಮಾಸ್ಟರ್ ಬ್ಯಾಡ್ಮಿಂಟನ್ 6 ಜನ ಪೌರ ಕಾರ್ಮಿಕರಿಗೆ ನಾವು ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಪರವಾಗಿ ನಾವು ಸನ್ಮಾನವನ್ನ ಮಾಡಿದ್ವಿ. ಅತ್ಯಂತ ಚಂದದ ರೀತಿಯಲ್ಲಿ ಅವರು ನಮ್ಮ ಆಗಿರ್ಬೋದು ಗೌರವವನ್ನ ಸ್ವೀಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಚಂದದ ರೀತಿಯಲ್ಲಿ ನಡೀತು. ನಿಮ್ಮ ಒಂದು ಮಾಹಿತಿಗೋಸ್ಕರ ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯಾಗಿರುವಂತ PD ಶೆಟ್ಟಿ, ರೊಟೇರಿಯನ್ PD ಶೆಟ್ಟಿ ಒಂದೆರಡು ಮಾತು ನಮ್ಮ ಈ ಒಂದು ಕಾರ್ಯಕ್ರಮದ ಕುರಿತು. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಈಶ್ವರರವರೇ, ಹಾಗೆ ಸೋಮೇಶ್ವರ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂಥ ಪುರುಷೋತ್ತಮ್ ಗಟ್ಟಿಯವರೇ, ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಈಗ ಬಹುಶಃ ಮುಖ್ಯ ಶಿಕ್ಷಕರಾಗಿ ನಾಲ್ಯಪದವು ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ನಮ್ಮ ಪ್ರಶಾಂತ್ ಸರ್ ಅವರೇ, ಹಾಗೆ ನಮ್ಮ ಹಿರಿಯ ಆಟಗಾರರು ಇದ್ದಾರೆ ವಿಕ್ರಾಂತ್ರವರು. ಯಾಕೆಂದರೆ ನಾನು ಅವರೊಟ್ಟಿಗೆ ಆಡ್ತಾ ಇದ್ದೆ, ಆದರೆ ಸ್ವಲ್ಪ ಈಗ ಮರೆತೋಯ್ತು. ನಾವು ಈ ನಿವೃತ್ತರಾದ ನಂತರ ಇದ್ದರೆ ಸ್ವಲ್ಪ ಮರೆಯು ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಮೇಡಮ್ ಅಮಿತಾ ಮೇಡಮ್, ಹಾಗೆ ನಮ್ಮ ಹಿರಿಯ ಆಟಗಾರರು ರಾಮದಾಸ್ರವರು, ಹಾಗೆ ಇದಕ್ಕೆಲ್ಲ ಮುಖ್ಯ ರೂವಾರಿಯಾಗಿರುವಂತಹ ನಮ್ಮ ಮೋಹನ್ ದಾಸ್ ರೈ ಅವರು, ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ಮೋಹನ್ ದಾಸ್ ರೈ ಬಿ, ಇಷ್ಟು ಜನರನ್ನು ಸೇರಿಸಿ ಈ ಒಂದು ಭಾಗದಲ್ಲಿ ವರ್ಷಕ್ಕೆ 2 ಸಲ ಸ್ಪರ್ಧೆಯನ್ನು ನಡೆಸುವುದರ ಮೂಲಕ ನಮ್ಮ ಯುವಕರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡ್ತಾ ಇದ್ದಾರೆ. ನಾನು ಅವರನ್ನು ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಈ ಮೊದಲಿಗೆ ನಿನ್ನೆ ತಾನೇ ನಾವು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ನಾಳೆ ನಾಗರ ಪಂಚಮಿ ಇದೆ. ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮೊದಲಿಗೆ ಹೇಳ್ತಾ ಇದ್ದೇನೆ. ಹಾಗೆ ಬಹಳ ಉತ್ಸಾಹ ಉಲ್ಲಾಸದಿಂದ ಸಂಭ್ರಮದಿಂದ ಪ್ರತಿ ವರ್ಷ ಕೂಡ ಈ ಕ್ರೀಡೆ ನಡೀತಾ ಇದೆ. ಬಹುಶಃ ಈ ಕ್ರೀಡೆಯಲ್ಲಿ ನಾವು ರೋಟರಿ ಕ್ಲಬ್ಬಲ್ಲಿ ಕೂಡ ಈ ಕ್ರೀಡೆಗಳನ್ನು ಮಾಡ್ತೇವೆ. ಅದಕ್ಕೊಂದು ಹೆಸರಿಡ್ತೇವೆ, ಬಾಂಧವ್ಯ ಅಂತೇಳಿ. ಯಾಕೆ ಬಾಂಧವ್ಯ ಅಂತ ಹೇಳ್ತೇವೆ? ನಮ್ಮಲ್ಲಿ ಆ ರೀತಿ ಒಂದು ಬಾಂಧವ್ಯ ಹುಟ್ಟುತ್ತದೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದಾಗ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದ್ದು ಆರೋಗ್ಯ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯ ಬೇಕಾದರೆ ನಾವು ನಮ್ಮ ಒಂದು ಫಿಸಿಕಲ್ ಫಿಟ್ನೆಸ್, ಶರೀರ ಮತ್ತು ಮನಸ್ಸನ್ನು ಆ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದರೆ ಎಲ್ಲವೂ ವೃದ್ಧಿ ಆಗ್ತದೆ. ಆರೋಗ್ಯವೂ ಸಂಪತ್ತು ಎಲ್ಲವೂ ವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಈ ಕ್ರೀಡೆ ಬಹಳ ಸಹಕಾರಿಯಾಗ್ತದೆ. ಎಲ್ಲರನ್ನು ನೋಡಿದಾಗ ಗೊತ್ತಾಗ್ತದೆ ಬಹಳ ಟಯರ್ಡ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಪೂರ್ಣ ಶ್ರಮವನ್ನು ವಹಿಸಿ ಗೆಲ್ಲಲೇಬೇಕು ಎನ್ನುವಂಥ ಛಲದಿಂದ ಅವರು ಆಡಿದ್ದಾರೆ. ಆದ್ದರಿಂದ ಎಲ್ಲ ಕ್ರೀಡಾಳುಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾರು ವಿಜೇತರಾಗಿದ್ದಾರೆ ಅವರಿಗೆ ಅಭಿನಂದನೆಗಳು. ಹಾಗೆ ನಿಮ್ಮನ್ನು ವಿಜೇತರನ್ನಾಗಿ ಮಾಡುವಾಗಲ್ಲಿ ಯಾರು ಹೋರಾಟ ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು. ಹಾಗಾಗಿ ಗೆಲುವು ಎನ್ನುವುದೇ ಮುಖ್ಯ ಅಲ್ಲ. ಇದರಲ್ಲಿ ಆ ರೀತಿಯ ಒಂದು ಬಾಂಧವ್ಯವನ್ನು ಹೆಚ್ಚಿಸಿಕೊಂಡು ಇನ್ನಷ್ಟು ಸಂಭ್ರಮದಿಂದ ಮುಂದಿನ ವರ್ಷಗಳಲ್ಲಿ ಇಲ್ಲಿ ನಡೆಯಲಿ. ಅದರ ಜೊತೆಗೆ ನಮ್ಮ ಪುರುಷೋತ್ತಮ್ ಗಟ್ಟಿಯವರ ಹತ್ರ ನಮ್ಮದೊಂದು ವಿನಂತಿ, ಪಂಚಾಯತ್ ವತಿಯಿಂದ ಪ್ರತಿ ಗ್ರಾಮದಲ್ಲಿ ಕೂಡ ಯುವಕರಿಗೆ ಇಂಥ ಒಂದು ಅವಕಾಶ ಆಗಬೇಕು. ಅದಕ್ಕೆ ನಿಮ್ಮ ಆಡಳಿತದಲ್ಲಿ ಇರುವಾಗ ಒಂದು ಒಳ್ಳೆಯ ಸ್ಥಳಾವಕಾಶವನ್ನು ಮಕ್ಕಳಿಗೆ ಮಾಡಿಕೊಡಬೇಕು. ಬೇಕಾದರೆ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲೊಂದು ಕಬಡ್ಡಿ ಆದರೂ ಆಡಬೇಕು ಮಕ್ಕಳು. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಅವರು ಮೊಬೈಲಲ್ಲೇ ತುಂಬಿರ್ತಾರೆ, ಟೈಮ್ ಎಲ್ಲ ಅದರಲ್ಲೇ ಕಳೀತಾರೆ. ಅದಕ್ಕೆ ಈ ಯುವಕರಿಗೆ ಅಲ್ಲಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕ್ರೀಡಾಗಳಿದ್ದಾವೆ, ಅವರಿಗೆ ಎಷ್ಟು ಅವಕಾಶ ಇದ್ರೂ ಸಾಕಾಗೋದಿಲ್ಲ. ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಪಂಚಾಯತ್ ವತಿಯಿಂದ ಸ್ಥಳಾವಕಾಶ ಕಡಿಮೆ ಇರ್ತದೆ,
ಈ ರೀತಿಯ ಒಂದು ಸ್ಪಂದನೆ ಪಂಚಾಯತ್ ವತಿಯಿಂದ ಎಲ್ಲ ಬಂದ್ರೆ ಯುವಕರು ಖಂಡಿತ, ಈಗ ಮುಂದಿನ ಎಲ್ಲ ಗೊತ್ತಿರ್ತದೆ ನಿಮಗೆ, ಜನ್ಸಿ ಮುಂದುವರಿತಾ ಇದೆ, ಯುವಕರದ್ದೇ ಸಾಹಸ ಎಲ್ಲ ನೋಡಿದ್ರು. ನಮ್ಮ ಯುವಕರು ಕೂಡ ಮುಂದೆ ಎಲ್ಲ ಅವಕಾಶಗಳನ್ನ ಪಡೆಯಲಿ. ತುಂಬ ಪ್ರತಿಭೆಗಳು ಇಲ್ಲಿ ಇದ್ದಾವೆ. ನಮ್ಮ ನಿತಿನ್ ರಾಜ್ ಒಳ್ಳೆಯ ಕಾರ್ಯಕ್ರಮ ನಿರೂಪಕರು, ಮತ್ತೆ ವೃತ್ತಿಯಲ್ಲಿ ಇಂಜಿನಿಯರು. ಹಾಗಾಗಿ ಅಂಥವರೆಲ್ಲ ಬಂದು ಸೇರಿದ್ದೀರಾ. ಸೊ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ, ನನಗೂ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮೋಹನ್ದಾಸ್ ರೈ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಹೇಳುತ್ತಾ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಧನ್ಯವಾದಗಳು ಪಿ ಡಿ ಶೆಟ್ಟಿ ಅವರಿಗೆ. ಇರುವಂತ ಅಮಿತಾ ಅಶ್ವಿನಿ ಉಳ್ಳಾಲ್ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ, ಹಾಗೆ ಇಲ್ಲಿರುವಂತಹ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನು ಹೊಂದಿರುವಂತಹ ಎಲ್ಲ ಕ್ರೀಡಾಪಟುಗಳೇ, ಬಹುಶಃ ಕ್ರೀಡೆ ಅನ್ನೋದು ಒಂದು ಸೋಲು ಗೆಲುವು ಎಲ್ಲ ಇರ್ತದೆ. ಲೈಫಲ್ಲಿ ಕೂಡ ಅಷ್ಟೇ, ನಾವು ಒಮ್ಮೆ ಸೋಲ್ತೇವೆ, ಒಮ್ಮೆ ಗೆಲ್ತೇವೆ. ಬಟ್ ಆಲ್ವೇಸ್ ಪೀಪಲ್ ಟೆಲ್ಸ್ ಏನಂದ್ರೆ, ಆಟ ಸ್ಪೋರ್ಟ್ಸ್ ಏನಿದೆ ನಮ್ಗೆ ಸೋಲುವುದನ್ನು ಅಕ್ಸೆಪ್ಟ್ ಮಾಡುವುದನ್ನು ಕಲಿಸ್ತದೆ ನಮ್ಗೆ. ಬಹುಶಃ ಎಲ್ಲದರಲ್ಲೂ ನಾವು ಗೆದ್ದು 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 ಹೋದಾಗ, ಜೀವನದಲ್ಲಿ ಎಲ್ಲಾದ್ರೂ ಸೋತಾಗ ಹೇಳ್ತಾರೆ, ಸ್ಪೋರ್ಟ್ಸ್ ಇದ್ರೆ ಅನಾಲಿಟಿಕಲ್ ಥಿಂಕಿಂಗ್, ಫಿಸಿಕಲ್ ಫಿಟ್ನೆಸ್ ನ ಜೊತೆಗೆ ಅನಾಲಿಟಿಕಲ್ ಥಿಂಕಿಂಗ್ ಏನಿದೆ ನೋಡಿ, ಅದು ಕೂಡ ನಮ್ದು ಡೆವಲಪ್ ಆಗ್ತದೆ. ಬಹುಶಃ ಇತ್ತೀಚಿನ ಒಂದು ದಿನಗಳಲ್ಲಿ ಸ್ಕೂಲ್ಗಳಲ್ಲ ಅಷ್ಟೇ, ಸ್ಪೋರ್ಟ್ಸ್ ಎಲ್ಲ ಬಹಳಷ್ಟು ಕಮ್ಮಿ ಆಗ್ತಾ ಹೋಗ್ತದೆ. ನಮ್ಗೆ ಮುಂಚೆಲ್ಲ PT ಪೀರಿಯಡ್ ಅಂದ್ರೇನೆ ಅದೊಂದು ಆ ಎಂಜಾಯ್ಮೆಂಟೇ ಬೇರೆ. ಬಟ್ ಈಗ ಆಗಿಲ್ಲ. ಮಕ್ಕಳು ಸ್ಪೋರ್ಟ್ಸ್ ನನಗೆ ಕೂಡ ಚಿಕ್ಕ ಮಗ ಇದ್ದಾನೆ, ಅವನ ಹತ್ರ ಕೇಳಿದಾಗ ಹೇಳ್ತಾನೆ, ದಾದನ ಒಂಜಿ ಗೊಬ್ಬಾವೇರು ಅಂತ ಅಷ್ಟೇ. ಬಟ್ ಹಿಂದಿನ ಕ್ರೀಡಾ ಕ್ಲಾಸಸ್ ಇತ್ತು ನಮ್ಗೆ, ಆ ಥರದ್ದು ಈಗ ಇಲ್ಲ. ಸೊ ಸ್ಪೋರ್ಟ್ಸ್ ಇನ್ನಷ್ಟು ಬೆಳಿಬೇಕು, ಎಸ್ಪೆಷಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ. ಬಹುಶಃ ಇಂಥದ್ದೊಂದು ಇಂಡೋರ್ ಬ್ಯಾಡ್ಮಿಂಟನ್ ಕ್ಲಬ್ ತರ ಇರುವುದೇ ನಮ್ಮ ಕಡೆ ಇಲ್ಲ, ಬಹುಶಃ ಉಳ್ಳಾಲದಲ್ಲಿ ನಾನು ನೋಡಿಲ್ಲ ಇಲ್ಲಿ ಇರುವುದು. ಸೊ ಇದೊಂದು ಒಳ್ಳೆಯ ವಾತಾವರಣ. ಸೊ ನೀವು ಐ ಥಿಂಕ್ ಮೋಸ್ಟ್ ಆಫ್ ದರ್ ಇಲ್ಲಿ ಕೆಲ್ಸಕ್ಕೆ ಹೋಗುವವರು ಅಲ್ವಾ? ಸೊ ನೀವು ಈ ಟೈಮ್ ನಿಮ್ದು ಇಟ್ಕೊಂಡು ಇಲ್ಲಿ ಬಂದು ಆಟ ಆಡಿ ಇಂಥದ್ದೊಂದು ತಿರಂಗ ಬ್ಯಾಡ್ಮಿಂಟನ್ 2026 ಅಂತ ಏನು ಇವತ್ತಿನ ಒಂದು ಈ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ದೀರಾ. ಸೊ ದೊಡ್ಡ ದುರಂತ ಇಂಥ ಅವಕಾಶಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನೋದು ಇಂದಿನ ಮುಂದಿನ ಜನಾಂಗಕ್ಕೆ ಸಿಕ್ಕೋದೇ ಇಲ್ಲ ಗೊತ್ತಿಲ್ಲ. ನಾನು ಮಾತಾಡುವಾಗ ನಾನು ಮಾತಾಡಿ ಯಾರು ಕೊಡುತ್ತಾ ಫೀಡ್ಬ್ಯಾಕ್ ಅನ್ನು ಆಧರಿಸಿಕೊಂಡು ಕವಿಯ ಸಾಲನ್ನೇ ಹೇಳಿಕೊಂಡು ಏನು ಇಲ್ಲಿ ಬರುವಂತ ಅನುಭವ ಏನು ಅನ್ನುವಂಥದ್ದನ್ನು ಒಂದು ಕವಿ ಸಾಲಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಲಿಸನಿಗೆ ಓಗುರುವೆ ಮಣಿಯುವುದ ಮರುಗುವುದ, ಪರಸುಖಕ್ಕೆ ಹಿಗ್ಗುವುದ, ನೋವ ನಳಿಸುವುದ, ಬೀಗದಿಹ ಮನವೊಂದ ಸರಳತೆಯ ನೀಡನೆಗೆ ತಪ್ಪಿಸೆ ಮನ್ನಿಸೈ ತಪ್ಪುಗಳ ಮುದ್ದು ರಾಮ ಅನ್ನುವಂಥ ಒಂದು ಸಾಲು, ತುಂಬಾ ಚಂದದ ಸಾಲು, ನಾನು ಇಷ್ಟಪಟ್ಟಂತ ಸಾಲು. ಅದರ ಅರ್ಥವನ್ನು ಒಂದೇ ನಿಮಿಷದಲ್ಲಿ ಅರ್ಥವನ್ನು ಹೇಳಿಬಿಡ್ತೇನೆ. ಇವತ್ತು ಮಕ್ಕಳಿಗೆ, ಮನುಷ್ಯರಿಗೆ, ನಮ್ಗೆಲ್ಲರಿಗೂ ದೇವರು ಕರುಣಿಸಬೇಕಾದದ್ದು ಯಾವುದು ಹೇಳಿದ್ರೆ, ಒಂದು ಮರುಗುವುದನ್ನು ಕಲಿಸಬೇಕು. ಛೆ ಅನ್ನುವಂಥದ್ದು ಅದು ಇಲ್ಲಿ ತುಂಬಾ ಸಲ ಕೇಳಲಿಕ್ಕೆ ಸಿಗ್ತದೆ. ಛೆ ಸೋತ್ರಲ್ಲ ಅವರು, ಛೆ ಅನ್ನುವಂಥದ್ದು ಮರುಗುವುದು. ಮತ್ತೊಂದು ಮಣಿಯುವುದು, ಸೋಲನ್ನು ಕಲಿಸಬೇಕು. ಇವತ್ತು ಮಕ್ಕಳಿಗೂ ಹಾಗೆ ನಮಗೂ ಹಾಗೆ ಸೋಲುವುದನ್ನು ಕಲಿಸಬೇಕು. ಅದನ್ನು ಕಲಿಸುವಂಥದ್ದು ಇಲ್ಲಿ ಮರುಗುವುದು, ಮಣಿಯುವುದು. ಮರುಗುವುದ, ಮಣಿಯುವುದ, ಪರ ಸುಖಕ್ಕೆ ಹಿಗ್ಗುವುದ, ಮತ್ತೊಬ್ಬರ ಸಕ್ಸಸ್ ಅನ್ನು ಎಂಜಾಯ್ ಮಾಡುವಂಥದ್ದು. ಪರ ಸುಖಕ್ಕೆ ಹಿಗ್ಗುವುದ ಅದು ತುಂಬಾ ಇಲ್ಲಿ ಆಗುವಂಥದ್ದು. ಸೆಲೆಬ್ರೇಟಿಂಗ್ ದ ಸಕ್ಸಸ್ ಆಫ್ ಅದರ್ಸ್. ಮತ್ತೊಬ್ಬರ ಸಕ್ಸಸ್ ಅನ್ನು ನಾವು ಎಂಜಾಯ್ ಮಾಡ್ತೇವೆ. ಸೋತ್ರು ಗೆದ್ರು ಕೊನೆಯಲ್ಲಿ ಏನೋ ಒಂದು ಡ್ಯಾನ್ಸ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಹೋಗ್ತೇವೆ. ಪರ ಸುಖಕ್ಕೆ ಹಿಗ್ಗುವುದ, ನೋವ ನಳಿಸುವುದ, ಬೇಜಾರು ಚ ಮಲ್ಲೆಜ್ಜ ಶ ನೆಕ್ಸ್ಟ್ ದುಃಖಯ, ಅದು ಕೊನೆಯಲ್ಲೂ ಬರ್ತದೆ. ಅದು ಪರ ಸುಖಕ್ಕೆ ಹಿಗ್ಗುವುದ, ನೋವ ನಳಿಸುವುದ, ಬೀಗದಿಹ ಮನವೊಂದ, ಗೆದ್ರು ಸೋತ್ರು ಗೆದ್ದವರು ಏನು ಬೀಗ್ತಾ ಹೋಗುದಿಲ್ಲ ಇಲ್ಲಿಂದ, ಎಲ್ಲರೂ ಒಂದಾಗಿಕೊಂಡು ಹೋಗುವಂಥದ್ದು. ಒಂದು ಕ್ಷಣ ಏನೋ ಸಂತೋಷ ಪಡ್ತೇವೆ, ಹಿಗ್ಗುತ್ತೇವೆ, ವಿನ್ನರ್ಸ್ ಹೇಳಿ. ಮತ್ತೆ ನಮ್ಮಲ್ಲಿ ಯಾರಲ್ಲೂ ಅಂತ ಭಾವ ಇರುವುದಿಲ್ಲ, ನಾವು ವಿನ್ನರ್ಸ್ ಅನ್ನುವಂಥದ್ದು. ಮತ್ತೆ ಬರುವ ವರ್ಷಕ್ಕೆ ಬರುವಾಗ ಒಮ್ಮೆ ನೆನಪಾಗ್ತದೆ, ಕಳೆದ ವರ್ಷ ಯಾರು ವಿನ್ನರ್ಸ್ ಹೇಳಿ. ಅಲ್ಲಿವರೆಗೆ ಯಾರಿಗೂ ಇಲ್ಲ, ಮನಸ್ಸಲ್ಲಿ ಯಾರಿಲ್ಲ. ಬೀಗದಿಹ ಮನವೊಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಸರಳತೆಯ ನೀಡನೆಗೆ. ತುಂಬಾ ಸಿಂಪಲ್. ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ BO ಸರ್. ಹೆಚ್ಚಿನವರಿಗೆ ಗೊತ್ತಿರಲಿಕ್ಕೆ ಅವರ ಪೋಸ್ಟ್ನ ಬಗ್ಗೆ. ಸುಮಾರು 350 ಶಾಲೆಗಳ ಜವಾಬ್ದಾರಿಯನ್ನು ನಿರ್ವಹಿಸುವಂತಿರುವವರು. ಅವರಿಲ್ಲಿ ಬಂದು ಒಂದು ದಿನ ಇಡೀ ಕಳೀತಾರೆ ಅಂತಂದ್ರೆ ಅದು ನಿಜವಾಗಿ ವಿಶೇಷವಾದಂತಹ ಒಂದು. ನಮ್ಮೆಲ್ಲರ ಜೊತೆಗೆ ಅಷ್ಟು ಆತ್ಮೀಯರಾಗಿರುವಾಗ ಅದನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಯಾವುದೇ ಹಂತಕ್ಕೆ ಹೋದ್ರು ಸರಳತೆಯ ನೀಡನೆಗೆ ಅನ್ನುವಂಥದ್ದಕ್ಕೆ ಒಂದು ಒಳ್ಳೆಯ ಉದಾಹರಣೆ BO ಸರ್. ನಾನು ಮುಖಸ್ತುತಿಗಾಗಿ ಹೇಳ್ತಾ ಇಲ್ಲ, ಅವರ ವ್ಯಕ್ತಿತ್ವದಲ್ಲಿ ನಾವೆಲ್ಲರೂ ಅನುಸರಿಸಬೇಕಾದಂತ ಒಂದು ದೊಡ್ಡ ಮೌಲ್ಯ ಹೇಳಿದ್ರೆ ಅದು ಯಾವುದೇ ಹಂತಕ್ಕೆ ಹೋದ್ರೆ 1-2 ತಿಂಗಳಲ್ಲಿ ಅವರು DD ಆಗ್ತಾರೆ. ಚಂದ್ರ 3 ತಿಂಗಳಲ್ಲಿ ಜಿಲ್ಲೆಯ ಒಬ್ಬ ಅಧಿಕಾರಿ ಆಗ್ತಾರೆ ಅವರು. ಅದಾದ್ರೂ ಅವ್ರು ಹಾಗೆ ಇರ್ತಾರೆ, ಖಂಡಿತ ಇರ್ತಾರೆ ಅವ್ರು ಹಾಗೆ. ಸರಳತೆಯ ನೀಡನೆಗೆ, ಬೀಗದಿಹ ಮನವೊಂದ ಸರಳತೆಯ ನೀಡನೆಗೆ, ಮನ್ನಿಸೈ ತಪ್ಪುಗಳ, ಏನೇ ತಪ್ಪಾಗಿದ್ರು ಮನ್ನಿಸಿ ಬಿಡುವ ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬೇಕಂತೆ. ಅದು ಇಲ್ಲಿರುವಂಥದ್ದು. ಇಷ್ಟು ಎಲ್ಲ ಮೌಲ್ಯಗಳನ್ನು ಇಟ್ಟುಕೊಂಡು ಅದೇ ಸಾಲನ್ನು ಮತ್ತೊಮ್ಮೆ ಹೇಳುದಿದ್ರೆ,
ಕಲಿಸೆನಗೆ ಓಗುರುವೆ ಮರುಗುವುದ ಮಣಿಯುವುದ, ಪರಸುಖಕ್ಕೆ ಹಿಗ್ಗುವುದ ನೋವನಳಿಸುವುದ, ಸರಳತೆಯ ನೀಡನೆಗೆ ಬೀಗದಿಹ ಮನವೊಂದ, ಮನ್ನಿಸೈ ತಪ್ಪುಗಳ ಮುದ್ದುರಾಮ ಅನ್ನುವಂಥದ್ದು. ಆ ಎಲ್ಲ ಆಶಯಗಳನ್ನು ಈಡೇರಿಸುವಂಥ ಒಂದು ವೇದಿಕೆ ಇದು ಅಂತ ನಾನು ಭಾವಿಸ್ತೇನೆ. ನಮ್ಮೆಲ್ಲರನ್ನು ಒಟ್ಟಾಗಿಸಿಕೊಂಡು ಏನೇ ಇದ್ರೂ ಸಮೇತ ಈ ಮನಸ್ಥಿತಿ ನಾವೆಲ್ಲರೂ ಮುಂದುವರಿಸ್ತಾ ಹೋಗ್ಬೇಕು. ನಾವು ಏನೇ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರು ಕೊನೆಯದಾಗಿ ಸಂಜೆ ಹೀಗೆ ಕೂತಾಗೆ ಸಂತೋಷವಾಗಿ ಒಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಕಳೆದು ಹೋದ್ರೆ ಅದು ಜೀವನಕ್ಕೆ ದೊಡ್ಡ ಒಂದು ಶಕ್ತಿಯನ್ನು ಕೊಡುವಂತಹ ಒಂದು ಅನುಭವ ಆಗಿರ್ತದೆ. ಅದು ಹೀಗೆ ಮುಂದುವರಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಇವತ್ತಿನ ಈ ಒಂದು ಕ್ರೀಡೆಯನ್ನ ಅತ್ಯಂತ ಚಂದದ ರೀತಿಯಲ್ಲಿ ಒಂದು ಕವಿತೆಯ ಮುಖಾಂತರ ಇವರು ನಮ್ಮೆಲ್ಲರಿಗೂ ಒಂದು ನೀವು ಹಾಡಿದ್ದೀರಿ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವೆಲ್ಲರ ನೆಚ್ಚಿನ ಆಟಗಾರರು ಇಲ್ಲಿ. ನಿಮ್ಮ ಮಾತನ್ನ ಕೇಳಲಿಕ್ಕೆ ಎಲ್ರಿಗೂ ಬಹಳ ಪ್ರೀತಿ. ಜೋರಾದ ಒಮ್ಮೆ ಚಪ್ಪಾಳೆ ಬರಲಿ ಪ್ರಶಾಂತ್ ಸರ್ ಇವರಿಗೆ. ಹಾಗೆ ಇವತ್ತು ನಮ್ಮ ಜೊತೆ BO ಸರ್ ಇದ್ದಾರೆ. ಎಲ್ಲರಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ವೇದಿಕೆಯಲ್ಲಿ ಎಲ್ಲ ಹಿರಿಯವರು, ನಮ್ಮ ಮಾರ್ಗದರ್ಶಕರು, ನನ್ನ ನೆಚ್ಚಿನ ಸ್ನೇಹಿತರುಗಳು ಎಲ್ಲರೂ ಕೂಡ ವೇದಿಕೆಯಲ್ಲಿ ಹೆಸರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಕ್ರೀಡಾಪಟುಗಳು ತಾವೆಲ್ಲರೂ ಕೂಡ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಿರಿ. ಖುಷಿಯಾಗಿ ನೀವೆಲ್ಲ ಭಾಗವಹಿಸಿದ್ದೀವಿ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಸೋಲನ್ನು ನಾವು ಸ್ವೀಕರಿಸುವುದನ್ನು ಕಲಿಬೇಕು. ಸೋಲನ್ನು ಸ್ವೀಕರಿಸೋದನ್ನು ಕಲಿಬೇಕು ಅಂತ ಹೇಳ್ತೀವಿ. ಅಷ್ಟು ಸುಲಭವಾಗಿ ನಾವು ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲವೇ ಒಂದು ಮೂಲೆಯಲ್ಲಿ ನಾವು ಸೋಲನ್ನು ಒಪ್ಕೋ ಅಂದ್ರೆ ಇನ್ನೊಂದೇ ನನಗೆ ಗೆಲುವು ಬೇಕೇ ಬೇಕು ಅಂತ ನಾವು ಇವತ್ತಿನ ದಿನದಲ್ಲಿ ನಿಮ್ಮ ಮನಸ್ಥಿತಿಗಳು ಖಂಡಿತವಾಗ್ಲೂ ಇದೆ. ಹಾಗಾಗಿ ಏನೇ ಆದರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಸೋಲನ್ನು ಸ್ವೀಕರಿಸುವುದನ್ನು ಕಲಿಸ್ಬೇಕಾಗಿದೆ ಇವತ್ತಿನ ದಿನದಲ್ಲಿ. ಜೊತೆಗೆ ಆಟ ಆಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಆಲೋಚನೆಗಳು ಹೊರಹೊಮ್ಮುತ್ತವೆ. ಹಾಗಾಗಿ ನಮ್ಮ ಸಂಸಾರದಲ್ಲೂ ಅಷ್ಟೇ, ನೀವೇ ನಮ್ಮ ಹೆಚ್ಚಿನ ನಮ್ಮ ಸ್ನೇಹಿತರುಗಳು ಇಲ್ಲೆಲ್ಲ ಸಂಸಾರಸ್ಥರೇ ಇದ್ದೀರಿ. ನಾವು ಶೆಟ್ಲ್ಕಾಕ್ ಆಡ್ಬೇಕಾದ್ರೆ ಚೆನ್ನಾಗಾಡು ಕರೆಕ್ಟಾಗಾಡು ಅಂತೀವಿ. ನಮ್ಮ ಕಷ್ಟ ನಮಗೆ ಗೊತ್ತಾಗಿರ್ತದೆ. ಅಲ್ಲಿ ಆಡೋಕ್ಕಾಗ್ತಿರೋದಿಲ್ಲ, ನರ್ವಸ್ ಆಗ್ತಿರ್ತದೆ. ನಟ್ಟಿಗೆ ನೆಲಕ್ಕೆ ಎಲ್ಲ ಹೊಡಿತಾ ಇರ್ತೀವಿ. ಕಾಕ ನಟ್ಟು ಹೊಡಿಬೇಡ, ನೆಲಕ್ಕೆ ಹೊಡಿಬೇಡ ಅಂತ ನಾವು ಹೇಳ್ತಾ ಇರ್ತೀವಿ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದರೆ ಹೊರಗಡೆಯಿಂದ ನಮಗೆ ಬುದ್ಧಿ ಹೇಳೋರು ತುಂಬ ಜನರು ಇರ್ತಾರೆ. ಹಿಂಗಾಗಬೇಕು, ಹಿಂಗಿರಬೇಕು, ಸಂಸಾರ ಆಗಿರಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಮೂಲ ಉತ್ತರ ನಾವೊಂದು ಕಲ್ತ್ಕೋಬೇಕಾಗಿದೆ. ನಮ್ಮ ತಪ್ಪುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿದ್ದಿಕೊಳ್ಳುವುದನ್ನು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಕ್ರೀಡಾಕೂಟ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ಖುಷಿಯಾಗಿ ಒಂದು ಸಣ್ಣ ಯಾರಿಗೂ ಗಾಯ ಆಗದೇ ಇರುವಂಥ ರೀತಿಯಲ್ಲಿ ಅತ್ಯುತ್ತಮವಾಗಿ ಕ್ರೀಡಾಕೂಟ ಆಯೋಜನೆಗೊಂಡಿದೆ. ನೀವೆಲ್ಲ ಖುಷಿಯಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ. ತಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳು, ನಮಸ್ಕಾರಗಳು. ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮ ಅವಕಾಶ ಮಾಡಿಕೊಟ್ಟಂತಹ ಮೋಹನ್ ಸರ್ ಅವರಿಗೆ ಮಗದೊಮ್ಮೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ನಮಸ್ಕಾರಗಳು. ನನ್ನ ನಮಸ್ಕಾರ. HR ಈಶ್ವರ್ ಸರ್ ಇವರಿಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮ್ಮೆಲ್ಲ ಆಟಗಾರರನ್ನ ಉದ್ದೇಶಿಸಿ ಇವತ್ತು ನಮಗೆ ಸಂದೇಶದ ಮಾತನ್ನ ತಾವು ನೀಡಿದ್ದೀರಿ. ಹಾಗೆ ಇವತ್ತು ನಮ್ಮ ಜೊತೆ ವಿಕ್ರಾಂತ್ ಅವರಿದ್ದಾರೆ, ನಮಸ್ಕಾರದ ಮುಖಾಂತರ ತಮ್ಮ ಸಂದೇಶವನ್ನ ನೀಡಿದ್ದಾರೆ. ಹಾಗೆ ನಮ್ಮ ಜೊತೆ ರಾಮದಾಸ್ ಸರ್ ಇದ್ದಾರೆ, ಹಿರಿಯ ಆಟಗಾರರು, ಕ್ರೀಡಾ ಪೋಷಕರು. ಅವರು ಕೂಡ ತಮ್ಮ ಸಂದೇಶವನ್ನ ನಗುಮುಖದಿಂದ ನಮಗೆ ನೀಡ್ತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿದ್ದೇವೆ, ನಾವೆಲ್ಲರೂ ಸೇರಿ ಅದನ್ನು ನಡೆಸಿದ್ದೇವೆ. ಹಾಗೆ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೋಹನ್ ದಾಸ್ ರೈ ಸರ್ ಇವರು. ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಮುಖಾಂತರ. ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಇಷ್ಟು ಚಂದದ ರೀತಿಯ ಪಂದ್ಯಾಟ ಇವತ್ತು ನಡೆದಿದೆ ಹಾಗೂ ಹಲವು ವರ್ಷಗಳಿಂದ ನಡೀತಾ ಬಂದಿದೆ. ಇನ್ನು ಮುಂದೆಯೂ ನಾವು ನಿಮ್ಮ ಜೊತೆ ಇದೇ ರೀತಿ ಸಹಕರಿಸ್ತಾ, ಇನ್ನು ಮುಂದೆಯೂ ನೀವು ನಮ್ಮ ಜೊತೆ ಸಹಕರಿಸ್ತಾ ನಾವು ಹಲವಾರು ವರ್ಷ ಇದೇ ತರ ಈ ಕ್ರೀಡಾಂಗಣದಲ್ಲಿ ಹಲವಾರು ಟೂರ್ನಮೆಂಟ್ ಅನ್ನ ಆಡ್ತೇವೆ ಅಂತ ಒಂದು ಭರವಸೆಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಹಾಗೆ ನಿಮ್ಮ ಒಂದೆರಡು ಮಾತನ್ನ ನಾವೆಲ್ಲರೂ ನಿರೀಕ್ಷಿಸ್ತಾ ಇದ್ದೇವೆ. ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ಇದರ ಹೆಸರನ್ನು ಇಟ್ಟದ್ದು ಕೂಡ ಇಲ್ಲಿಯ ಸದಸ್ಯರೇ, ನಾನಿಟ್ಟದ್ದಲ್ಲ. ತಿರಂಗ ಕಪ್ನ 2026ರ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆದಂತಹ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯ ಗಣ್ಯರೇ, ಆಟವಾಡಿದಂತಹ ಎಲ್ಲ ಆಟಗಾರರಿಗೆ ಸಂಜೆಯ ನಮನವನ್ನ ಸಲ್ಲಿಸುತ್ತಾ, ದೇವರ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಸರಿಯಾಗಿ ನಡೆಯಲಿಕ್ಕಿಲ್ಲ ಅಂತ. ಸೋಮನಾಥನ ಕೃಪೆಯಿಂದ ಯಾವುದೇ ಆಟಗಾರರಿಗೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿ ನೆರವೇರಿ ಬಂದಿದೆ. ಅದಕ್ಕೆ ಪ್ರಥಮವಾಗಿ ಸೋಮನಾಥನಿಗೆ ನಮನವನ್ನ ಸಲ್ಲಿಸುತ್ತಾ, ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಎಲ್ಲ ಆಟಗಾರರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಅಚ್ಚುಕಟ್ಟಾಗಿ 2 ದಿನ
ನಿನ್ನೆ ಸಂಜೆ ಉದ್ಘಾಟನೆಗೊಂಡಂತಹ ಈ ಪಂದ್ಯಾಟ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಿದೆ. ಇವತ್ತು ಈ ವರ್ಷನೇ ಇಷ್ಟು ಬೇಗ ಮುಗ್ದದ್ದು ಈ ಪಂದ್ಯಾಕೂಟ. ಒಂದು ವರ್ಷ ಸಾಧಾರಣ ಒಂದು 10 ಗಂಟೆ ರಾತ್ರಿ ಆಗಿದೆ ಮುಗಿಯುವಾಗ. ತಂಡ ಸದಸ್ಯರು ಜಾಸ್ತಿ ಇದ್ರು, ತಂಡ ಕೂಡ ಜಾಸ್ತಿ ಇತ್ತು, 10 ಗಂಟೆ ರಾತ್ರಿ ಆಗಿದೆ. ಆದರೆ ಆ ನಂತರ ಸ್ವಲ್ಪ ಎಲ್ರಿಗೂ ಬುದ್ಧಿ ಬಂತು. ಲಾಸ್ಟಿಗೆ ಆಟ ಆಡಿ ಆಡಿ ಸುಸ್ತಾಗಿದ್ದಾರೆ ಎಲ್ಲ, ಕೈಕಾಲಿ ನಡುಗ್ತಾ ಇತ್ತು ಕೊನೆಯ ಫೈನಲ್ ಪಂದ್ಯಾಟಕ್ಕೆ. ಆದ ಕಾರಣ ಎಲ್ಲರೂ ಸೇರಿಕೊಂಡು ಬೇಗ ಮುಗಿಸಿದ್ದಾರೆ. ಎಲ್ರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ, ಅವರು ನಮ್ಮೊಟ್ಟಿಗೆ ಅವರು ಇಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ನಮ್ಮೊಟ್ಟಿಗೆ ಆಟಗಾರರಾಗಿ, ನಮ್ಮ ಆತ್ಮೀಯ ಸ್ನೇಹಿತರಾಗಿ, ಒಳ್ಳೆಯ ಕ್ರೀಡಾಪಟುವಾಗಿ ಎಲ್ಲರನ್ನ ಪ್ರೋತ್ಸಾಹಿಸಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಅಷ್ಟು ಮೇಲಿನ ಹುದ್ದೆಯಲ್ಲಿದ್ದರೂ ಕೂಡ ಸರಳತೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಇನ್ನೂ ಕೂಡ ಅವರ ಅಧಿಕಾರ ಇನ್ನು ಕೂಡ ಸಾಧಾರಣ ಒಂದು 6-7 ವರ್ಷ ಅವರಿಗೆ ಅವರ ವೃತ್ತಿ ಜೀವನ ಇದೆ. ಇನ್ನು ಕೂಡ ಮುಂದಿನ ಹಂತಕ್ಕೆ ಅವರು ತಿರುಗಡೆ ಆಗಲಿ, ಇಲ್ಲೇ DDP ಆಗಿ ಬರುವಂತಹ ಯೋಗ ಕೂಡ ನಮಗೆ ಸಿಗ್ಲಿ ಎಂಬುದಾಗಿ ಅದನ್ನು ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಿರಿಯರು ನಮ್ಮ PD ಶೆಟ್ಟಿ ಇದ್ದಾರೆ, ನಮ್ಮ ನೆರೆಯವರು ಎಲ್ಲರೂ ನಮ್ಮನ್ನ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರುವವರು. ಇಲ್ಲೇ ಆಟ ಆಡ್ತಾ ಇದ್ರು. ಕಾರಣಾಂತರಗಳಿಂದ ನಮ್ಮಿಂದ ಹಿರಿಯರು ನನಗೆ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಆದ ಕಾರಣ ಅವರು ಆಟ ಆಡದೇ ಇರುವಂತ ತಪ್ಪೇನು ಅಥವಾ ಶರೀರದ ತೊಂದರೆಯಿಂದ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕ್ರೀಡಾಕೂಟ ಆಗ್ಲಿ ಅಥವಾ ಅವರ ಒಂದು ಆಶೀರ್ವಾದ ನಮ್ಮೊಟ್ಟಿಗೆ ಇದೆ ಯಾವಾಗಲೂ. ಈ ಕ್ರೀಡಾಕೂಟ ಅಥವಾ ಎಲ್ಲರೂ ಇಲ್ಲಿ ಆಡುವಂತಹ ಇದು ಅವರ ಆಶೀರ್ವಾದ ನಮ್ಮೊಟ್ಟಿಗೆ ಇರಲಿ ಎಂಬುದಾಗಿ ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಸಹಕರಿಸಿದ ಎಲ್ರಿಗೂ ಕೂಡ ರಾಮದಾಸರಿದ್ದಾರೆ, ಅದೇ ರೀತಿ ಪುರುಷೋತ್ತಮರು ಇದ್ದಾರೆ, ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸ್ತಾ, ಹೊಸಕುಳ ಮಾಧ್ಯಮದ ಮಿತ್ರರಿದ್ದಾರೆ, ಅವರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸುತ್ತಾ ಇದ್ದೇನೆ. ಭಾಗವಹಿಸಿದ ಎಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ಗಣೇಶ ಚತುರ್ಥಿ ನಮ್ಮ ಬೀರಿ ಗಣೇಶೋತ್ಸವದಲ್ಲಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಇದರ ಗಣೇಶೋತ್ಸವ ಕೂಡ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಇದೇ ತಿಂಗಳ 30ನೇ ತಾರೀಕಿನ ಆದಿತ್ಯವಾರದಂದು ಎಲ್ರಿಗೂ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಈ ವಲಯದ ಶಾಲಾ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಅನ್ನ ಆಯೋಜನೆಯನ್ನು ಮಾಡ್ತೇವೆ. ಸೊ ಈ ಒಂದು ಸ್ಪೋರ್ಟ್ಸ್ ಅಲ್ಲೂ ಕೂಡ ತಮ್ಮ ಎಲ್ಲ ಮಕ್ಕಳನ್ನ ತಾವು ಭಾಗವಹಿಸುವಂತೆ ತಾವು ನೋಡಿಕೊಳ್ಬೇಕು. ಹಾಗೆ ನಮ್ಮ ಮಾಸ್ಟ್ರು ಅಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಅವರು ಅಲ್ಲಿ ರೆಫ್ರಿ ಆಗಿ ಹಾಗೂ ಹಲವಾರು ಕೆಲಸದಲ್ಲಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಹಾಗೂ ಇಲ್ಲಿರುವಂತಹ ಹಲವಾರು PT ಮಾಸ್ಟರ್ಗಳು ಕೂಡ ನಮ್ಮ ಜೊತೆ ಅಲ್ಲಿ ರೆಫ್ರಿ ಆಗಿರ್ಬೋದು ಹಾಗೂ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಲ್ಲ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ ಈ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ಹಲವಾರು ದಾನಿಗಳನ್ನ ಇವತ್ತು ನಾವು ಸ್ಮರಿಸಬೇಕು, ಅವರನ್ನ ನಾವು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಅವರ ಕೊಡುಗೆ ಕೂಡ ಅತ್ಯಮೂಲ್ಯವಾದದ್ದು. ಹಾಗಾಗಿ ನಮ್ಮ ಜೊತೆ ದಾನಿಗಳಾಗಿ ಸಹಕರಿಸಿದ್ದಾರೆ ಈಶ್ವರ್ ಸರ್ ಇವರು, ಹಾಗೆ ಸಂದೀಪ್ ಉದ್ಯಮಿ, ಹಾಗೂ ನಿನ್ನೆ ಇದ್ದಂತ ಶ್ರೀಮತಿ ಹರಿಣಾಕ್ಷಿ ಇವರು, ಹಾಗೆ ನಮ್ಮ ಮೋಹನ್ದಾಸ್ ರೈ ಸರ್, ಹಾಗೆ ಶಿವಪ್ರಸಾದ್ ಇವರು ಕೂಡ ಉದ್ಯಮಿಯಾಗಿ ನಮ್ಮ ಜೊತೆ ಇವತ್ತು ದಾನಿಗಳಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಹಾಗೂ ತೇಜ್ ಪಾಲ್ ಕನೀರ್ತೋಟ ಹಾಗೂ ಸುರೇಖಾ ಚಂದ್ರಹಾಸ್ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ, ಅತಿಥಿ ಗಣ್ಯರೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರ ಒಂದು ಪ್ರೋತ್ಸಾಹದಿಂದ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಚಂದ ರೀತಿಯಲ್ಲಿ ನಡೆದು ಬಂದಿದೆ. ನಿನ್ನೆ ಸಂಜೆಯಿಂದ ಆಗಿರ್ಬೋದು, ಉಪಹಾರದ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಬಹುಮಾನದ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಕ್ಯಾಶ್ ಪ್ರೈಸ್ ಆದಿತ್ಯ ಇನ್ನತ್ರ ಎಲ್ಲ ಈ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಎಲ್ಲದಕ್ಕೆ ಕೂಡ ಈ ದಾನಿಗಳು ನಮಗೆ ಸಹಕಾರದಲ್ಲಿ ನೀಡಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಹಲವಾರು ದಾನಿಗಳು ಆಗಿರ್ಬೋದು, ಹಲವಾರು ಕ್ರೀಡಾ ಪೋಷಕರು ನಮ್ಮ ಜೊತೆ ಸೇರಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನ ಮಾಡುತ್ತಾ, ಹಾಗೆ ಬಹುಮಾನವನ್ನ ವಿತರಣೆ ಮಾಡುವ ಮುಂಚೆ ಕೆಲವು ವ್ಯಕ್ತಿಗಳಿಗೆ ನಾವು ಇವತ್ತು ಧನ್ಯವಾದವನ್ನ ಹೇಳುವಂಥದ್ದು ಅನಿವಾರ್ಯ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ನಾನು ಹೇಳಿದಂತೆ ತುಂಬಾ ಜನರಿಗೆ ನಾವು ಕೃತಜ್ಞತೆಯನ್ನ ಹೇಳುವಂಥದ್ದಿದೆ.
ಮೊದಲಿಗೆ ಈಗಾಗಲೇ ನಾನು ಹೇಳಿದಂತೆ ಮೋಹನ್ದಾಸ್ ರೈ ಸರ್ ಇಂಥ ಒಂದು ಅಚ್ಚುಕಟ್ಟಾದಂಥ ಒಂದು ಕ್ರೀಡಾಂಗಣವನ್ನು ನಮಗೆಲ್ಲರಿಗೂ ಒದಗಿಸಿದ್ದಾರೆ. ಹಾಗೂ ಅವರ ಧರ್ಮಪತ್ನಿ ಆಗಿರ್ಬೋದು, ಅವರ ಮಗ ಮನ್ವಿತ್ ಆಗಿರ್ಬೋದು, ಹಾಗೂ ಮಗಳು ಸ್ವಸ್ತಿ ಆಗಿರ್ಬೋದು, ಇವರೆಲ್ಲರೂ ನಾವು ಬಂದಾಗ ಅತ್ಯಂತ ಪ್ರೀತಿಯಿಂದ ನಗುಮುಖದಿಂದ ನಮ್ಮನ್ನ ಸ್ವಾಗತಿಸ್ತಾ ಇರ್ತಾರೆ. ಇವರಿಗೂ ಧನ್ಯವಾದ. ಹಾಗೂ ಪ್ರತಿ ವರ್ಷವೂ ಬಿಡ್ಡಿಂಗ್ ನಡೀತದೆ ಕಾರ್ಯಕ್ರಮ. ಈ ಒಂದು ಪಂದ್ಯಾಟ ನಡಿಬೇಕಿದ್ರೆ ಆಟಗಾರರನ್ನ ಹೇಗೆ ನಾವು ಹಲವಾರು ತಂಡಕ್ಕೆ ಅವರನ್ನ ಸೇರಿಸಬೇಕು ಎಂಬುದು ಬಿಡ್ಡಿಂಗ್ ಮುಖಾಂತರ ನಡೀತದೆ. ಈ ಒಂದು ಬಿಡ್ಡಿಂಗ್ನಲ್ಲಿ ನಮಗೆ ವಿಶೇಷವಾಗಿ ಸಹಕರಿಸುವಂತವರು ಜಿತೇಶ್, ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದವನ್ನ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿನ್ನೆಯಿಂದ ಈ ಒಂದು ಸ್ಪೀಕರ್ ಇಲ್ಲಿಯೇ ಇದೆ. ನಾವು ಮಾತಾಡೋದು ನಿಮಗೆಲ್ಲರಿಗೂ ಚಂದದ ರೀತಿಯಲ್ಲಿ ಕೇಳಬೇಕೇ ಇದ್ರೆ ಈ ಒಂದು ಸ್ಪೀಕರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುನಿಲ್ ಕೊಲ್ಯ, ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದ. ಹಾಗೆ ಹೊರಗಡೆ ನಾವು ಒಂದೊಂದು ತಂಡದ ಆಟ ಆದ ನಂತರ ನಾವು ಅಂಕವನ್ನ ಬರೀತೇವೆ. ಆ ಒಂದು ಅಂಕಪಟ್ಟಿಯ ನೋಟಿಸ್ ಬೋರ್ಡ್ ಅನ್ನ ಕೂಡ ಇವತ್ತು ನಮ್ಮವರೇ ಆದಂತ ರವೀಂದ್ರ ಕೊಲ್ಯ, ಕೌಶಿಕ್ ಇವರ ತಂದೆ, ಇವರು ನಮಗೆ ನೀಡಿ ಸಹಕರಿಸಿದ್ದಾರೆ. ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಹಾಗೆ ಇಲ್ಲಿ ನೋಡಿರುವಂತಹ ಫ್ಲೆಕ್ಸ್ ಆಗಿರ್ಬೋದು, ಹೊರಗಡೆ ನಮ್ಮೆಲ್ಲ ಗ್ರಾಫಿಕ್ಸ್ ಗಳಿಗೆ ನಮಗೆ ಸಹಕರಿಸುವಂತಹ ಅಭಿ ಅಣ್ಣ ಇದ್ದಾರೆ. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಹಾಗೆ ನಿನ್ನೆಯಿಂದ ಇವತ್ತು ನಡೆಯುವಂತ ಎಲ್ಲ ಕಾರ್ಯಕ್ರಮ ಯೂಟ್ಯೂಬ್ ನಲ್ಲಿ ಲೈವ್ ಆಗಿ ನೇರ ಪ್ರಸಾರ ಆಗ್ತಾ ಇದೆ. ಈ ಒಂದು ಕೆಮರಾ ಆಗಿರ್ಬೋದು ಹಾಗೂ ವೈಫೈ ಇದೆಲ್ಲ ಸೆಟ್ಟಿಂಗ್ ಅನ್ನ ಮಾಡ್ಲಿಕ್ಕೆ ರೋಹನ್ ಇವರು ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ, ಅವರಿಗೂ ಧನ್ಯವಾದ. ಹಾಗೆ ಅದರ ವೆಬ್ ಕ್ಯಾಮರಾವನ್ನು ನೀಡಿ ಸಹಕರಿಸಿದ್ದಾರೆ ಗುರು ಹಾಗೂ ಸನತ್ ITS ಕಂಪ್ಯೂಟರ್ಸ್ ಮಂಗಳೂರು, ಇವರಿಗೂ ಧನ್ಯವಾದ. ಹಾಗೆ ನಮ್ಮ ಜೊತೆ ವಾಹಿನಿಯ ಮಿತ್ರ ಆದಂತಹ ಪೊಸಕುರಲ್ ವಾಹಿನಿಯವರಿದ್ದಾರೆ, ಅವರಿಗೂ ಧನ್ಯವಾದ. ಆಸಿಫ್ ಇವರು ಮುಂದೆ ಬಂದು ನಮ್ಮ ಅತಿಥಿಯಾದಂತ ಪುರುಷೋತ್ತಮ್ ಇವರಿಂದ ಒಂದು ಶಾಲ್ ಅನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಹಳಷ್ಟು ಚಂದದ ರೀತಿಯಲ್ಲಿ ನೇರ ಪ್ರಸಾರವನ್ನ ಮಾಡಿರುವಂತಹ ಪೊಸಕುರಲ್ ವಾಹಿನಿಯ ಸಿಬ್ಬಂದಿಯಾಗಿರುವಂತಹ ಆಸಿಫ್ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ. ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ನಮ್ಮೆಲ್ಲ ಕಾರ್ಯಕ್ರಮವನ್ನ ಬಹಳಷ್ಟು ಚಂದದ ರೀತಿಯಲ್ಲಿ ಛಾಯಾಚಿತ್ರವನ್ನ ಮಾಡಿ ವಿಡಿಯೋಗ್ರಫಿಯನ್ನ ಮಾಡಿ ನೇರ ಪ್ರಸಾರವನ್ನ ಮಾಡ್ತಾ ಬಂದಿದ್ದಾರೆ ಪೊಸಕುರಲ್ ವಾಹಿನಿ, ಇವರಿಗೂ ಧನ್ಯವಾದವನ್ನು ಹೇಳುತ್ತಾ ಇಲ್ಲಿಗೆ ನಾವು ಆದಷ್ಟು ಒಂದು ಕಾರ್ಯಕ್ರಮದ ಒಂದು ಹಂತವನ್ನು ನಾವು ಮುಗಿಸಿದ್ದೇವೆ. ಇಷ್ಟು ಹೊತ್ತು ನಿಮ್ಮ ಮುಂದೆ ಕೂತು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮುಂದೆ ಕಾಣುವಂತಹ ಈ ಒಂದು ಟ್ರೋಫಿ ವಿತರಣೆಯನ್ನ ನಾವು ಮಾಡ್ಲಿಕ್ಕಿದ್ದೇವೆ. ಒಮ್ಮೆ ಎಲ್ರು ಮತ್ತೊಮ್ಮೆ ಕೊನೆಯದಾಗಿ ಒಮ್ಮೆ ಜೋರಾದ ಚಪ್ಪಾಳೆ. ಎಲ್ರು ತುಂಬಾ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಿ. ಕೆಲವರು ವಿನ್ ಆಗಿರ್ಬೋದು, ಕೆಲವರು ಸೋತಿರ್ಬೋದು, ಆದ್ರೂ ಎಲ್ಲರೂ ಈ ಒಂದು ಉತ್ಸಾಹದಿಂದ ಮತ್ತೆ ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ನಾವು ಇದಕ್ಕಿಂತಲೂ ಒಂದು ಹಂತದಲ್ಲಿ ಜಾಸ್ತಿ ಆಡಿ ನಾವು ಈ ಒಂದು ಪ್ರಶಸ್ತಿಯನ್ನ ನಾವು ಪಡೆಯುವಲ್ಲಿ ನಾವು ಯಶಸ್ವಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಸ್ಟರ್ ತಿರಂಗ ಬ್ಯಾಡ್ಮಿಂಟನ್ ಕಪ್ 2026 ಸೀಸನ್ 4 ಪಂದ್ಯಾಟದಲ್ಲಿ 4ನೇ ಸ್ಥಾನ 4th ಪ್ಲೇಸ್ ಇದನ್ನ ಪಡೆದಿರುತ್ತಾರೆ ಮಾಸ್ಟರ್ ಬ್ಲಾಸ್ಟರ್ಸ್. ಉತ್ತಮ ಪೈಪೋಟಿಯನ್ನು ನೀಡಿದ್ದಾರೆ, ಆದರೆ ಇವತ್ತು ವಿಜೇತರಾಗಲು ಅವರಿಗೆ ಸಾಧ್ಯವಾಗಿಲ್ಲ. ಆದರೂ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದ್ದಾರೆ. ಧನ್ಯವಾದಗಳು ಅಭಿ ಇವರ ತಂಡಕ್ಕೆ. ಹಾಗೆ ಇವತ್ತಿನ ಪಂದ್ಯಾಟದಲ್ಲಿ ಸೆಕೆಂಡ್ ರನ್ನರ್ ಅಪ್ 3ನೇ ಸ್ಥಾನವನ್ನ ಪಡೆದಿದ್ದಾರೆ ಟೀಮ್ ಅರ್ಲಿ ಬರ್ಡ್ಸ್. ಈ ಒಂದು ತಂಡದ ಎಲ್ಲ ಆಟಗಾರರು ಮುಂದೆ ಬಂದು ಈ ಒಂದು ಟ್ರೋಫಿಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ತಂಡಕ್ಕೂ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. 4 ತಂಡ ಇತ್ತು. ಈ 4 ತಂಡದಲ್ಲಿ 6 ಕೆಟಗರಿ ಇತ್ತು. 6 ವಿಭಾಗಗಳಲ್ಲಿ ನಾವಿವತ್ತು ಎಲ್ಲರೂ ಕುತ್ಕೊಂಡು ಸ್ವಲ್ಪ ಸಹಕರಿಸಬೇಕು. ಇನ್ನು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಧನ್ಯವಾದ. ವಿಭಾಗದಲ್ಲಿ ನಾವು ಪ್ರತಿ ತಂಡದಲ್ಲಿ 6 ವಿಭಾಗದಲ್ಲಿ ನಾವು ಪಂದ್ಯಾಟವನ್ನ ಏರ್ಪಡಿಸಿದ್ದೆವು. ಪ್ರೋ ಎ, ಪ್ರೋ ಬಿ, ಪ್ರೋ ಸಿ, ಇಂಟರ್ಮೀಡಿಯೇಟ್ ಎ, ಇಂಟರ್ಮೀಡಿಯೇಟ್ ಬಿ ಹಾಗೂ ಇಂಟರ್ಮೀಡಿಯೇಟ್ ಮಿಕ್ಸ್ಡ್ ಈ ಎಲ್ಲ ಕ್ಯಾಟಗರಿಯಲ್ಲಿ ಪಂದ್ಯ ಶ್ರೇಷ್ಠರಾಗಿ
ಹಲವು ಆಟಗಾರರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಇವತ್ತು ಪಂದ್ಯ ಶ್ರೇಷ್ಠರಾಗಿ ಮುಂದೆ ಬಂದಿದ್ದಾರೆ. ಮೊದಲಿಗೆ ಮಿಕ್ಸ್ಡ್ ಕ್ಯಾಟಗರಿ, ಇದರಲ್ಲಿ ಚಂದ್ರಿಕಾ ಹಾಗೂ ರಾಕೇಶ್ ಇವರು ಈ ಒಂದು ಪಂದ್ಯ ಶ್ರೇಷ್ಠರ ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ. ಅರ್ಲಿ ಬರ್ಡ್ಸ್ ತಂಡ, ಟೀಮ್ ಅರ್ಲಿ ಬರ್ಡ್ಸ್ ತಂಡದ ಚಂದ್ರಿಕಾ ರೈ ಹಾಗೂ ರಾಕೇಶ್ ಇವರು ಮಿಕ್ಸ್ಡ್ ಕ್ಯಾಟಗರಿಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ. ಹಾಗೆ ಇಂಟರ್ಮೀಡಿಯೇಟ್ ಬಿ ಈ ಒಂದು ವಿಭಾಗದಲ್ಲಿ ಈಶ್ವರ್ ಸರ್ ಹಾಗೂ ಗಣೇಶ್ ಎಲ್ ಇವರು ಉತ್ತಮ ಪರ್ಫಾರ್ಮೆನ್ಸ್ ನೀಡುವ ಮುಖಾಂತರ ಪಂದ್ಯ ಶ್ರೇಷ್ಠರಾಗಿ ಇವತ್ತು ಮುಂದೆ ಬಂದಿದ್ದಾರೆ. ITS ಸ್ಮ್ಯಾಶರ್ಸ್ ತಂಡದ ಆಟಗಾರರಾದಂಥ ಈಶ್ವರ್ ಸರ್ ಹಾಗೂ ಗಣೇಶ್ ಸರ್ ಇವರು ಇಂಟರ್ಮೀಡಿಯೇಟ್ ಬಿ ಕ್ಯಾಟಗರಿಯಲ್ಲಿ ಪಂದ್ಯ ಶ್ರೇಷ್ಠರಾಗಿ ಈ ಒಂದು ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ. ಇವರಿಗೂ ಅತಿಥಿ ಗಣ್ಯರಿಂದ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಇಂಟರ್ಮೀಡಿಯೇಟ್ ಎ ಕ್ಯಾಟಗರಿಯಲ್ಲಿ ಒಳ್ಳೆಯ ರೀತಿಯ ಕ್ರೀಡಾ ಚಾತುರ್ಯವನ್ನ ತೋರಿಸಿ ಪಂದ್ಯ ಶ್ರೇಷ್ಠರಾಗಿ ಮುಂದೆ ಬಂದಿದ್ದಾರೆ ಅಪೇಕ್ಷಾ ಹಾಗೂ ಸುನಿಲ್. ಟೈಟನ್ ವಾರಿಯರ್ಸ್ ತಂಡದ ಆಟಗಾರರಾಗಿರುವಂತಹ ಅಪೇಕ್ಷಾ ಹಾಗೂ ಸುನಿಲ್ ಇವರು ಇಂಟರ್ಮೀಡಿಯೇಟ್ ಎ ಕ್ಯಾಟಗರಿಯ ಪಂದ್ಯ ಶ್ರೇಷ್ಠರಾಗಿ ಇವತ್ತು ಈ ಒಂದು ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ. ಪ್ರೋ ಕ್ಯಾಟಗರಿಯಲ್ಲಿ ಸಿ ವಿಭಾಗದಲ್ಲಿ ಉತ್ತಮ ರೀತಿಯ ಕ್ರೀಡಾ ಚಾತುರ್ಯವನ್ನ ತೋರಿಸಿ ಇವತ್ತು ಪಂದ್ಯ ಶ್ರೇಷ್ಠವಾಗಿ ಮುಂದೆ ಬಂದಿದ್ದಾರೆ ಮನ್ವಿತ್ ಹಾಗೂ ಪ್ರಜ್ವಲ್. ಟೈಟನ್ ವಾರಿಯರ್ಸ್ ತಂಡದ ಆಟಗಾರರಾಗಿರುವಂತಹ ಪ್ರಜ್ವಲ್ ಹಾಗೂ ಮನ್ವಿತ್ ಶ್ರೇಷ್ಠರಾಗಿ ತೇರ್ಗಡೆಯನ್ನ ಪಡೆದಿದ್ದಾರೆ. ಹಾಗೆ ಪ್ರೋ ಕ್ಯಾಟಗರಿಯ ಬಿ ವಿಭಾಗದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗಣೇಶ್ ಹಾಗೂ ಧನಂಜಯ್ ಖುಲ್ಯ ಇವರು ಪಡೆದಿದ್ದಾರೆ. ಹೆಮ್ಮೆಯ ಆಟಗಾರರಾದಂಥ ಗಣೇಶ್ ಸರ್ ಹಾಗೂ ಧನಂಜಯ್ ಖುಲ್ಯ ಈ ಒಂದು ಪ್ರೋ ಬಿ ಕ್ಯಾಟಗರಿಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಅತಿಥಿ ಗಣ್ಯರ ಕೈಯಿಂದ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ದ ಫಸ್ಟ್ ಕ್ಯಾಟಗರಿ, ಮೊದಲನೇ ಕ್ಯಾಟಗರಿಯ ಪ್ರೋ ಎ ಈ ಒಂದು ಕ್ಯಾಟಗರಿಯಲ್ಲಿ ಉತ್ತಮ ರೀತಿಯ ಕ್ರೀಡಾ ಚಾತುರ್ಯವನ್ನ ತೋರಿಸಿ ಇವತ್ತು ಪ್ರಶಸ್ತಿಯನ್ನ ಪಡೆದಿದ್ದಾರೆ ದಿಲೀಪ್ ಹಾಗೂ ಪ್ರಶಾಂತ್. ಟೀಮ್ ITS ಸ್ಮ್ಯಾಶರ್ಸ್ ಇದರ ಆಟಗಾರರಾಗಿರುವಂತಹ ದಿಲೀಪ್ ಹಾಗೂ ಪ್ರಶಾಂತ್ ಇವತ್ತು ಮೊದಲನೇ ಕ್ಯಾಟಗರಿಯಲ್ಲಿ ಉತ್ತಮ ರೀತಿಯ ಕ್ರೀಡಾ ಚಾತುರ್ಯವನ್ನ ತೋರಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿರ್ತಾರೆ. ಅತಿಥಿ ಗಣ್ಯರಿಂದ ಈ ಒಂದು ಪ್ರಶಸ್ತಿಯನ್ನ ಇವರು ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ ನಾವು 4ನೇ ಸ್ಥಾನ ಹಾಗೂ ಸೆಕೆಂಡ್ ರನ್ನರ್ ಅಪ್ ಅನ್ನ ನಾವು ಕೊಟ್ಟು ಆಗಿದೆ. ಇದೀಗ ತಂಡದ ಫಸ್ಟ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದಾರೆ ಟೀಮ್ ITS ಸ್ಮ್ಯಾಶರ್ಸ್. ಫಸ್ಟ್ ರನ್ನರ್ ಅಪ್ ಸ್ಥಾನವನ್ನ ಪಡೆದಿದ್ದಾರೆ ಟೀಮ್ ITS ಸ್ಮ್ಯಾಶರ್ಸ್. ಇವರಿಗೆ ಟ್ರೋಫಿ ಹಾಗೂ 3,000 ರೂಪಾಯಿ ನಗದು ಬಹುಮಾನವನ್ನ ಇವತ್ತು ಕೊಡ್ಲಿಕ್ಕಿದ್ದೇವೆ. ಹಾಗೆ ಇವತ್ತಿನ ಪಂದ್ಯಾಟದ ಮಾಸ್ಟರ್ ತಿರಂಗ ಬ್ಯಾಡ್ಮಿಂಟನ್ ಕಪ್ 2026 ಸೀಸನ್ 4 ಇದರ ವಿಜೇತರಾಗಿ ಇವತ್ತು ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಟೀಮ್ ಟೈಟನ್ ವಾರಿಯರ್ಸ್. ಜೋರಾದ ಚಪ್ಪಾಳೆಯ ಮುಖಾಂತರ ತಂಡದ ಎಲ್ಲ ಆಟಗಾರರನ್ನ ಸ್ವಾಗತಿಸಬೇಕು. ಇವತ್ತಿನ ಮಾಸ್ಟರ್ ತಿರಂಗ ಬ್ಯಾಡ್ಮಿಂಟನ್ ಕಪ್ 2026 ವಿಜೇತರಾಗಿದ್ದಾರೆ ಟೀಮ್ ಟೈಟನ್ ವಾರಿಯರ್ಸ್. ಈ ಒಂದು ತಂಡದ ಎಲ್ಲ ಆಟಗಾರರಿಗೆ ಟ್ರೋಫಿ, ಮೊದಲನೇ ಸ್ಥಾನದ ಟ್ರೋಫಿ ಹಾಗೂ 5,000 ರೂಪಾಯಿ ನಗದು ಬಹುಮಾನವನ್ನ ಇವರು ಪಡೆದಿರ್ತಾರೆ. ಜೋರಾದ ಚಪ್ಪಾಳೆಯ ಮುಖಾಂತರ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ, ಶುಭ ಸಂಜೆ. ಹಾಗೆ ಇವತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸೇರಿರುವಂತಹ ಎಲ್ಲ ಗಣ್ಯರಾದಂತಹ ಅತಿಥಿಗಳಿಗೆ ಇವತ್ತು PD ಶೆಟ್ಟಿ ಸರ್ ಆಗಿರ್ಬೋದು, ಅಮಿತಾ ಅಶ್ವಿನಿ ಉಳ್ಳಾಲ್ ಹಾಗೂ ವಿಕ್ರಾಂತ್ ಸರ್ ಆಗಿರ್ಬೋದು,
ಪುರುಷೋತ್ತಮ ಗಟ್ಟಿಯವರು ಹಾಗೂ ಈಶ್ವರ್ ಸರ್, ಹಾಗೆ ರಾಮದಾಸ್ ಸರ್, ಹಾಗೆ ನಮ್ಮ ನೆಚ್ಚಿನ ಮೋಹನ್ ದಾಸ್ ರೈ ಹಾಗೂ ಪ್ರಶಾಂತ್ ಸರ್, ಈ ಎಲ್ಲ ಇವತ್ತಿನ ಅತಿಥಿ ಗಣ್ಯರನ್ನ ನಾವು ಒಂದೇ ಮಾತಿನಲ್ಲಿ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನ ಹೇಳುತ್ತಾ, ಇವತ್ತು ನಮ್ಮ ಜೊತೆ ಬಂದಿರುವಂತಹ ಎಲ್ಲ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಆಟಗಾರರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಈ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಶುಭ ಸಂಜೆ ಹೇಳುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.